ಎಲೆಮರೆಯ ಕಾಯಿಯಂತೆ ಗೃಹ ರಕ್ಷಕರು ಸಮಾಜದ ಆಸ್ತಿಪಾಸ್ತಿ ಹಾಗೂ ಜನರ ಜೀವ ರಕ್ಷಣೆಯಲ್ಲಿ ವರ್ಷದ ಎಲ್ಲ 365 ದಿನವೂ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. 10 ಹಲವು ಇಲಾಖೆಗಳಲ್ಲಿ ದಿನನಿತ್ಯ ಸೇವೆಯನ್ನ ಸಲ್ಲಿಸುವುದರ ಜೊತೆಗೆ ಪ್ರಾಕೃತಿಕ ದುರಂತಗಳು ಮತ್ತು ಮಾನವ ನಿರ್ಮಿತ ದುರಂತಗಳ ಸಮಯದಲ್ಲಿ ಆಪತ್ಬಾಂಧವರಂತೆ ಸೇವೆ ಮಾಡ್ತಾರೆ. ಕನಿಷ್ಠ ಗೌರವಧನಕ್ಕೆ ಸೇವೆಯನ್ನ ಸಲ್ಲಿಸುವ ಗೃಹ ರಕ್ಷಕರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರು ಎಂದು ಗೃಹ ರಕ್ಷಕ ದಳದ ಸಮಾದೇಷ್ಟರು ಮತ್ತು ಪೌರ ರಕ್ಷಣಾ ಪಡೆಯ ಮುಖ್ಯ ಪಾಲಕರಾದ ಶ್ರೀ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಅಭಿಪ್ರಾಯಪಟ್ಟರು. ಅವರು ಮಂಗಳೂರಿನ ಮೇರಿ ಹಿಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ಕಚೇರಿಯಲ್ಲಿ 2021ನೇ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಆಯ್ಕೆಯಾದ ಮಂಗಳೂರು ಘಟಕದ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಶ್ರೀ ಮಾರ್ಕ್ ಸೇರಾ ಮತ್ತು ಬೆಳ್ತಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿ ಜಯಾನಂದ್ ಲೈಲಾ ಅವರನ್ನು ಸನ್ಮಾನಿಸಲಾಯಿತು. ಬೆಳ್ತಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿ ಜಯಾನಂದ್ ಲೈಲಾ ಅವರು 1981ರಲ್ಲಿ ಇಲಾಖೆಗೆ ಸೇರಿ ಸುಮಾರು 33 ವರ್ಷಗಳ ಕಾಲ ನಿಷ್ಕಾಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರವಾಹ ರಕ್ಷಣಾ ಕರ್ತವ್ಯ, ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ, ಕಾನೂನು ಸುವ್ಯವಸ್ಥೆ ಕರ್ತವ್ಯಗಳಾದ ಚುನಾವಣೆ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ. ಮಂಗಳೂರು ಘಟಕದ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಶ್ರೀ ಮಾರ್ಕ್ ಸೇರಾ ಅವರು 1999ರಲ್ಲಿ ಇಲಾಖೆಗೆ ಸೇರಿ ಸುಮಾರು 23 ವರ್ಷಗಳ ಕಾಲ ನಿಷ್ಕಾಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಾಮಾಜಿಕ ಕಳಕಳಿ ಇರುವ ಇವರ ಸೇವಾ ಮನೋಭಾವ ಮತ್ತು ಪ್ರಾಮಾಣಿಕತೆಗೆ ಸಾರ್ವಜನಿಕರಿಂದಲೂ ಪ್ರಶಂಸೆಯನ್ನ ಪಡೆದಿರುತ್ತಾರೆ ಹಾಗೂ ಇವರು ಇತರ ಗೃಹ ರಕ್ಷಕರಿಗೆ ಮಾದರಿ ಎಂದು ಸಮಾದೇಷ್ಟರು ತಿಳಿಸಿದರು. 2021ನೇ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಘಟಕಾಧಿಕಾರಿಗಳಾದಂತಹ ಮಾರ್ಕ್ ಶೇರಾ ಮತ್ತು ಜಯಾನಂದ್ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ಪಡೆಯ ನಾಯಕನಾಗಿ ಅಭಿನಂದಿಸಿದ್ದೇನೆ. ನಮ್ಮ ಗೃಹ ರಕ್ಷಕರು ಅಂದ್ರೆ ಎಲೆಮರೆಯ ಕಾಯಿ ಇದ್ದ ಹಾಗೆ ಎಲ್ಲ ಕಡೆ ಸಲ್ಲುವವರು ನಮ್ಮ ಗೃಹ ರಕ್ಷಕರು. ಪೊಲೀಸ್ ಇಲಾಖೆ ಇರ್ಬೋದು, ಅಗ್ನಿಶಾಮಕ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ, ಕಾರಾಗೃಹ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ನಿರಂತರವಾಗಿ 365 ದಿನವೂ ಸಹ ಕೆಲಸ ಮಾಡ್ತಾರೆ. ಮಾನವ ನಿರ್ಮಿತ ದುರಂತ ಇರ್ಬೋದು ಅಥವಾ ಪ್ರಾಕೃತಿಕ ದುರಂತ ಇರ್ಬೋದು, ಅಲ್ಲಿ ಸಹ ಆಪತ್ ಬಾಂಧವರಂತೆ ನಮ್ಮ ಗೃಹ ರಕ್ಷಕರು ಜನರ ಆಸ್ತಿಪಾಸ್ತಿ ಮತ್ತು ಜನರ ಜೀವವನ್ನು ರಕ್ಷಿಸುವಲ್ಲಿ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸುತ್ತಾರೆ. ಕನಿಷ್ಠ ಗೌರವಧನಕ್ಕೆ ನಿಷ್ಕಾಮ ಸೇವೆ ಸಲ್ಲಿಸುವ ಈ ಗೃಹ ರಕ್ಷಕರನ್ನು ಸರ್ಕಾರ ಗುರುತಿಸಿರುವುದು ಬಹಳ ಸಂತೋಷ. 33 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದಂತಹ ಜಯಾನಂದ್ ಹಾಗೂ 23 ವರ್ಷಗಳ ಕಾಲ ನಿರಂತರವಾಗಿ ಗೃಹ ರಕ್ಷಕ ದಳದಲ್ಲಿ ನಿಷ್ಕಾಮ ಸೇವೆ ಸಲ್ಲಿಸಿದಂತಹ ಮಾರ್ಕ್ ಶೇರಾ ಅವರು ಖಂಡಿತವಾಗಿಯೂ ಸಹ ಈ ಚಿನ್ನದ ಪದಕಕ್ಕೆ ಅರ್ಹರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಉಪ ಸಮಾದೇಷ್ಟರಾದ ರಮೇಶ್ ಅವರು ವಂದನಾರ್ಪಣೆ ಸಲ್ಲಿಸಿದರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಮಾಂಡೆಂಟ್ ಅವರ ನೇತೃತ್ವದೊಂದಿಗೆ ಅವರ ಶಿಫಾರಸಿನೊಂದಿಗೆ ಕರ್ನಾಟಕ ಸರ್ಕಾರದ 2021ನೇ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಲಭಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ ಗೌರವಾನ್ವಿತ ಕಮಾಂಡೆಂಟ್ ಅವರಿಗೆ ಪ್ರಥಮವಾಗಿ ನಮ್ಮ ಬೆಳ್ತಂಗಡಿ ಘಟಕದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಕಳೆದ 1989ರಿಂದ ಇಲಾಖೆಗೆ ಸೇರಿ 33 ವರ್ಷಗಳ ಕಾಲ ಸತತವಾಗಿ ನಿಷ್ಕಾಮ ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಸಂತಂತ ಪ್ರಯತ್ನದ ಫಲ. ಅದಕ್ಕಾಗಿ ಪ್ರಥಮವಾಗಿ ನಮ್ಮ ಜಿಲ್ಲಾ ಸಮಾದೇಶರಿಗೆ, ಉಪ ಸಮಾದೇಶರಿಗೆ, ಜಿಲ್ಲಾ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಕೂಡ ನಾನು ಬೆಳ್ತಂಗಡಿ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಸರಿ ಹೇಳಿದಾಗೆ ನಮ್ಮ ಇಡೀ ಜಿಲ್ಲೆಗೆ ಸಂದಂತ ಇದೊಂದು ಗೌರವದ ಪ್ರಶಸ್ತಿ ಆಗಿರುತ್ತದೆ. ಮುಂದೆ ಕೂಡ ನಮ್ಮ ಇಲಾಖೆಯ ಎಲ್ಲ ಇಲಾಖೆಯವರಿಗೆ ಸಿಗುವಂತೆ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮನ್ನ ಕರೆದು ಅಭಿನಂದಿಸಿದ್ದಕ್ಕಾಗಿ ಜಿಲ್ಲಾ ಸಮಾದೇಶರನ್ನ, ಉಪ ಸಮಾದೇಶರನ್ನ, ಇಲಾಖೆಯ ಸಿಬ್ಬಂದಿಗಳನ್ನ. ಈ ಸಂದರ್ಭದಲ್ಲಿ ಕಚೇರಿ ಅಧೀಕ್ಷಕರಾದ ರತ್ನಾಕರ್, ಪ್ರಥಮ ದರ್ಜೆ ಸಹಾಯಕ ಅನಿತಾ ಟಿಎಸ್, ದಲಾಯತ್ ಮೀನಾಕ್ಷಿ, ಬೆಳ್ತಂಗಡಿ ಘಟಕದ ಗೃಹ ರಕ್ಷಕರಾದ ಚಾಕೋ ಕೆಜಿ, ಜಗದೀಶ್, ಪ್ರಮೋದ್ ಟಿ ಹಾಗೂ ಮಂಗಳೂರು ಘಟಕದ ಗೃಹ ರಕ್ಷಕರಾದ ವಿನಯ್ ಚಂದ್ರ, ಜ್ಞಾನೇಶ್, ದಿವಾಕರ್, ದುಷ್ಯಂತ್, ಸುಲೋಚನಾ, ಜಯಲಕ್ಷ್ಮಿ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.